ಮಾಡಿದ್ದಾರೆ. ಇನ್ನಾದರೂ ಕೂಡ ಸಂಸದರು ಆದಷ್ಟು ನೀಡಿ ಬಹುಶಃ ಬಹಳಷ್ಟು ಸಾರಿ ಗಡುವುಗಳನ್ನು ನೀಡಿದ್ರು. ಮಾರ್ಚ್ 31 ಅಂತ ಹೇಳಿದ್ರಿ, ಎಲ್ಲ ಗಡುವುಗಳು ನೀವು ಕೊಟ್ಟಂತಹ ಗಡುವುಗಳು ಮುಗಿದಿದೆ. ಹಾಗಾಗಿ ಆದಷ್ಟು ಶೀಘ್ರದಾಗ ಮಾತ್ರ ತಾವು ಪತ್ರಿಕಾ ಹೇಳಿಕೆಯನ್ನು ನೀಡದೆ ಶೀಘ್ರವಾಗಿ ಜನರ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಉತ್ತಮವಾದ ರೀತಿಯಲ್ಲಿ ಜನರು ಸಂಚರಿಸುವಂತೆ ಆಗಲಿ. ಹಲವಾರು ಜನ ತಮ್ಮ ಕೈಕಾಲುಗಳನ್ನ ಈ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯಾಗಿ ನಮ್ಮ ಸಾವು ನೋವುಗಳಿಗೆ ಕಾರಣ ಮಾಧ್ಯಮದವರಲ್ಲಿ ಕೂಡ ಮಾಧ್ಯಮದವರು ಕೂಡ ಈ ವಿಷಯವನ್ನ ಸಂಸದರಿಗೆ ಮತ್ತು ಈ ಭಾಗದ ಉತ್ತಮವಾಗಿ ಆಗಬೇಕು, ಜನರ ಜೀವ ಉಳಿಬೇಕು, ಜನರ ಬದುಕು ಸುಧಾರಿಸಬೇಕು ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಪ್ರತಿಭಟನೆ ಕಣ್ಣಿಟ್ಟು ಕಾಣದ ಕಿವಿಯಿಟ್ಟು ಕೇಳದ ಈ ಭಾಗದ ಶಾಸಕರು ಮತ್ತು ಸಂಸದರಿಗೆ ಆದಷ್ಟು ಬೇಗ ತಲುಪಲಿ. ನಿಮ್ಮ ಈಗಳ ವ್ಯರ್ಥವಾಗದೇ ಇರಲಿ ಅನ್ನುವಂತಹ ಒಂದು ಬೇಡಿಕೆ ಕೂಡ ಈ ಭಾಗದ ಜನರು ಅಲ್ಲದೆ ತಾಯಿ ಕೂಡ ಹಾಲನ್ನು ಕೊಡಿಸುವುದಿಲ್ಲಂತೆ. ಹಾಗಾಗಿ ನಾವು ನಮ್ಮ ಹಕ್ಕಿಗಾಗಿ ಜನಪ್ರಿಯ ಕಿಶನ್ ಹೆಗ್ಡೆಯವರು ಹಾಗೆಯೇ ಅಬ್ದುಲ್ ಅಜೀಜ್ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅವರು ಮತ್ತು ದಾಸವಾಳ ಟಿವಿಯ ಮೇಲೆ ಅಮೃತಶಿಲೆಯವರಿಗೂ ಮತ್ತು ಅನ್ಸಾರ್ ಅಹಮದ್ರಿಗೂ ಇಡುವುದರ ಮೂಲಕ ಜೊತೆಗೆ ಅನೇಕ ಹಲವಾರು ಮುಖಂಡರು ಬಂದಿದ್ದೀರಿ. ತಾವೆಲ್ಲರೂ ಕೂಡ ಒಬ್ಬರ ಟಿವಿಯ ಮೇಲೆ